ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ವಿಧಿವಿಧಾನವನ್ನು ನಡೆಸುವ ಜನ ಮತ್ತು ಭಕ್ತಾದಿಗಳೇ ಮುಖ್ಯ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಕೊಂಚ ಡಿಫರೆಂಟ್. ಇಲ್ಲಿ ನಡೆಯುವ ವಾರ್ಷಿಕ ಜಾತ್ರೋತ್ಸವದ ಸಂದರ್ಭದಲ್ಲಿ ಪೊಲೀಸರು ದೇವಸ್ಥಾನದ ಮುಖ್ಯ ಅತಿಥಿಯಾಗುತ್ತಾರೆ. ದೇವರ ದೀಪದ ಮೂಲಕ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರನ್ನು ದೇವಸ್ಥಾನಕ್ಕೆ ಆಹ್ವಾನಿಸೋದು ಇಲ್ಲಿನ ವಿಶೇಷ ಸಂಪ್ರದಾಯ. ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಜಾತ್ರೆ ಎಂದು ಕರೆಯಲ್ಪಡುವ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಂಡಿದೆ. ಸುಮಾರು 10 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಹಲವು ವಿಶೇಷತೆಗಳಿವೆ. ಇಂತಹ ವಿಶೇಷತೆಗಳಲ್ಲಿ ದೀವಟಿಗೆ ಸಲಾಂ ಎನ್ನುವ ಸಂಪ್ರದಾಯವೂ ಒಂದು. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಸುಮಾರು 8 ದಿನಗಳ ಕಾಲ ದೇವರು ನಗರ ಪ್ರದಕ್ಷಿಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ದೇವರು, ದೇವರ ಪರಿಚಾಲಕರು, ಭಕ್ತರು ಸೇರಿ ನಗರ ಪ್ರದಕ್ಷಿಣೆಯನ್ನ ಮಾಡುತ್ತಾರೆ. ಹೀಗೆ ದೇವಸ್ಥಾನದಿಂದ ಹೊರಗಡೆ ಹೋಗುವ ದೇವರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎನ್ನುವ ಮನವಿಯನ್ನ ಹಿಂದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ರಾಜನ ಬಳಿ ಮಾಡುತ್ತಿದ್ರು. ಈ ಸಂದರ್ಭದಲ್ಲಿ ರಾಜ ತನ್ನ ಸೇವಕರನ್ನ ದೇವರ ಜೊತೆಗೆ ಕಳುಹಿಸುತ್ತಿದ್ರಂತೆ. ಅದೇ ಸಂಪ್ರದಾಯ ಇಂದಿಗೂ ಕ್ಷೇತ್ರದಲ್ಲಿ ಮುಂದುವರೆದುಕೊಂಡಿದೆ. ರಾಜನ ಸೇವಕರಿಂದ ಇಂದು ದೇವಸ್ಥಾನದ ಪಕ್ಕದಲ್ಲೇ ಇರುವ ಪೊಲೀಸ್ ಠಾಣೆಗೆ ಈ ಸಂಪ್ರದಾಯ ಶಿಫ್ಟ್ ಆಗಿದೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರುವ ಹಿನ್ನೆಲೆಯಲ್ಲಿ ಪೊಲೀಸರ ನಿಯೋಜನೆಯ ಅನಿವಾರ್ಯತೆಯಿತ್ತು. ಇದೇ ಕಾರಣಕ್ಕೆ ದೇವರ ದೀಪದ ಮೂಲಕ ಅಧಿಕೃತವಾಗಿ ಆಹ್ವಾನ ನೀಡಲಾಗುತ್ತಿದೆ. ದೀವಟಿಗೆ ಪ್ರಣಾಮ ಹೇಳುವ ಒಂದು ಕಾರ್ಯಕ್ರಮ ನಡೀತದೆ. ಅದು ಯಾವುದಂದರೆ ದೀವಟಿಗೆ ಪ್ರಣಾಮ ಅಂದರೆ ಮಹಾಲಿಂಗೇಶ್ವರ ದೇವರಿಗೆ ಆರತಿಯನ್ನು ಮಾಡಿ ಸಂಜೆ ಹೊತ್ತಿಗೆ ಅದನ್ನು ಉಳಿದ ಪ್ರಾಕಾರ ಗುಡಿಗಳಿಗೆ ಹಾಗೂ ದೈವದ ಗುಡಿಗೆ ಮಾಡಿ ವಾದ್ಯವೃಂದ ಮತ್ತು ಆಡಳಿತದವರೊಂದಿಗೆ ಆ ಒಂದು ಕಾರ್ಯಕ್ರಮ ನಡೀತದೆ. ಅದರಲ್ಲಿ ವಿಶೇಷವಾಗಿ ಉತ್ಸವದ ಸಂದರ್ಭದಲ್ಲಿ ಅಂದರೆ ಪೂಕರೆ ಉತ್ಸವ, ಲಕ್ಷದೀಪ, ಶಿವರಾತ್ರಿ ಹಾಗೂ ವಾರ್ಷಿಕ ಜಾತ್ರೆ ಸಂದರ್ಭದಲ್ಲಿ ಈ ದೀವಟಿಗೆ ಪ್ರಣಾಮ ಅಂತ ಹೇಳುವ ಒಳಗಿನ ದೇವಾಲಯದ ಹೊರಾಂಗಣದಲ್ಲಿ ನಡೆದ ಬಳಿಕ ಒಂದು ದೊಂದಿ ಹಿಡಿದವರು ಮತ್ತು ದೇವಾಲಯದ ಚಾಮರದಂಡವನ್ನು ಹಿಡಿದ ಪರಿಚಾರಕರು ಅವರು ವಾದ್ಯವೃಂದದ ಸಹಿತ ಪಕ್ಕದಲ್ಲಿ ಇರುವಂಥ ಆರಕ್ಷಕ ಠಾಣೆಗೆ ಹೋಗಿ ನಿವೇದನೆ ಮಾಡಿ ಬರುವಂಥದ್ದು. ಇದು ಹೇಗೆ ಬಂತಂದರೆ ಇತಿಹಾಸದಲ್ಲಿ ಹೇಗೆ ಹೇಳ್ತಾರೆ ಅಂದರೆ ಹಿರಿಯರು ಹೇಳುವ ಪ್ರಕಾರ ಈ ರಾಜರ ಆಡಳಿತ ಇರುವಂಥ ದೇವಾಲಯಗಳಲ್ಲಿ ಈ ಪದ್ಧತಿ ಇದೆ. ಅದಕ್ಕೆ ಪೂರ್ವವಾಗಿ ವಿಟ್ಲದಲ್ಲಿ ಕೂಡ ಇದೇ ಪದ್ಧತಿ ಇದೆ. ಅರಮನೆಗೆ ಹೋಗಿ ದೇವರ ಉತ್ಸವ ಹೊರಲಿಕ್ಕಾಯ್ತದೆ. 10 ದಿನಗಳ ಕಾಲ ನಡೆಯುವ ಜಾತ್ರೋತ್ಸವದಲ್ಲೇ ಸುಮಾರು 8 ದಿನ ದೇವರು ನಗರ ಪ್ರದಕ್ಷಿಣೆಗೆ ತೆರಳುತ್ತಾರೆ. ಈ ಎಲ್ಲ ದಿನಗಳಲ್ಲಿ ದೇವರು ದೇವಸ್ಥಾನದಿಂದ ಹೊರಡುವ ಮೊದಲು ದೇವರ ದೀಪ ಹಿಡಿದ ದೇವರ ಪರಿಚಾರಕರು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ಬಂದು ಠಾಣಾಧಿಕಾರಿಗೆ ಕ್ಷೇತ್ರಕ್ಕೆ ಬರುವಂತೆ ಮನವಿ ಮಾಡುತ್ತಾರೆ. ಮನವಿಯ ಹಿನ್ನೆಲೆಯಲ್ಲಿ ದೇವರ ದೀಪದ ಹಿಂದೆಯೇ ಕ್ಷೇತ್ರದ ಕಡೆಗೆ ಹೊರಡುವ ಪೊಲೀಸರು ಅಂದಿನ ನಗರ ಪ್ರದರ್ಶನ ಪೂರ್ತಿಯಾಗುವ ತನಕ ದೇವರ ಜೊತೆಯಲ್ಲೇ ಇರುತ್ತಾರೆ. ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಅಲ್ಲಿ ಒಂದು ದೀಪ ತಗೊಂಡೋಗಿ ಕೊಟ್ಟು ಸ್ಟೇಷನ್ಗೆ ಕರೆಯುವಂಥ ಒಂದು ವ್ಯವಸ್ಥೆ ಇದೆ. ಅದು ಧಾರ್ಮಿಕ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯ ಭಾಗ. ಅದು
ಹಿಂದೆ ರಾಜರುಗಳು ಇದ್ದ ಸಂದರ್ಭದಲ್ಲಿ ರಾಜನ ವ್ಯವಸ್ಥೆಗೆ ಅದನ್ನು ಹೇಳಬೇಕಾಗಿತ್ತು. ಅಂದರೆ ಉತ್ಸವ ಈಗ ಹೊರಡ್ತದೆ ಅಂತ ಹೇಳುವಂಥದ್ದನ್ನು ಹೇಳುವಂಥ ಒಂದು ಪದ್ಧತಿ. ಅದನ್ನು ಈಗ ಈ ಪ್ರಜಾಪ್ರಭುತ್ವದಲ್ಲಿ ಭದ್ರತೆಯ ವಿಷಯ ಯಾರ್ದು ಅಂತ ಹೇಳಿದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಹಾಗಾಗಿ ಆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ನು ಉತ್ಸವ ಹೊರಡ್ತದೆ ಅಂತ ಹೇಳುವಂಥದ್ದನ್ನು ಒಂದು ಸಂದೇಶ ಮುಟ್ಟಿಸಲಿಕ್ಕೆ ಅಲ್ಲಿ ಹೋಗಿ ಅವರಿಗೆ ಹೇಳಿ ಬರುವಂತಹ ಒಂದು ವ್ಯವಸ್ಥೆಯನ್ನು ನಾವು ದೀವಟಿಗೆ ಪ್ರಣಾಮದ ನಂತರ ಮಾಡ್ತಾ ಇರುವಂಥದ್ದು ದೇವಸ್ಥಾನ. ಸಂದೇಶ ಕೊಡುವಂಥದ್ದು, ಗೌರವ ಅಂತ ಹೇಳೋದಕ್ಕಿಂತ ಜಾಸ್ತಿ ಸಂದೇಶ ಕೊಡುವಂಥದ್ದು ಮುಖ್ಯ ಉದ್ದೇಶ. ಸಂಪ್ರದಾಯ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದ ಕ್ಷೇತ್ರಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನವೂ ಒಂದಾಗಿದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇದೆ. ಅನೀಶ್, B4 ನ್ಯೂಸ್, ಪುತ್ತೂರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.